ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಅಶ್ವಿನಿ ಹೇರ್ ಆಯಿಲ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ತೆ, ನಮಸ್ಕಾರ ವೀಕ್ಷಕರೇ. ನಮ್ಮ ಟಿವಿ ನೋಡ್ತಾ ಇರುವಂತಹ ಸಮಸ್ತ ವೀಕ್ಷಕರಿಗೆ ಶುಭ ದಿನದ ಶುಭ ವಂದನೆಗಳನ್ನು ಹೇಳ್ತಾ ನಿಮ್ಮ ನೆಚ್ಚಿನ ಕುಕಿಂಗ್ ಶೋ ದಟ್ ಈಸ್ ನಮ್ಮ ಸವಿರುಚಿ, ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಮೇನ್ ಟೈಟಲ್ ಸ್ಪಾನ್ಸರ್ಸ್ ಬಂದ್ಬಿಟ್ಟು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ವಿಟಮಿನ್ ಎ ಡಿ ಇರುವಂತಹ ಒಂದು ಪರಿಪೂರ್ಣ ಎಣ್ಣೆ ಅಂತ ಹೇಳ್ತೇವೆ. ಅಂಡ್ ಅದರ ಜೊತೆಗೆ ಕೋ ಸ್ಪಾನ್ಸರ್ಸ್ ಬಂದ್ಬಿಟ್ಟು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಫ್ರಮ್ ಭದ್ರಾವತಿ, ಅರುಣಾ ಮಸಾಲೆಗಳು ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್ ಮತ್ತು ಅಶ್ವಿನಿ ಹೇರ್ ಆಯಿಲ್. ಸೊ ವೀಕ್ಷಕರೇ, ಈ ಅಡುಗೆ ಅಂತ ಹೇಳಿದ ತಕ್ಷಣ ನಿಮ್ಗೆ ಗೊತ್ತಿದೆ, ಯಾರು ಬೇಕಾದರೂ ಮಾಡ್ಬೋದು, ಯಾವ ರೀತಿ ಬೇಕಾದರೂ ಮಾಡ್ಬೋದು. ಬಟ್ ಈ ರೀತಿ ಯಾವ ರೀತಿ ಇದ್ರೂ ಕೂಡ ಆ ಟೇಸ್ಟ್ ಎಂಬುದು ಏನಿದೆ ಅದು ನಾವು ಹಾಕುವಂಥ ಇಂಗ್ರೀಡಿಯೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ಕೆಲವರಿಗೆ ಅಡುಗೆ ಮಾಡಿದಾಗ ಜಾಸ್ತಿಯಾಗಿ ಇಂಗ್ರೀಡಿಯೆಂಟ್ಸ್ ಇದ್ದಾಗ ಅದು ಕಿರಿಕಿರಿ ಅಂತ ಅನಿಸುತ್ತೆ. ಬಟ್ ನಾವು ಯಾವ ರೀತಿ ಅಡುಗೆಯನ್ನು ಎಷ್ಟು ಶಾರ್ಟಲ್ಲಿ ಮಾಡ್ಬೋದು, ಎಷ್ಟು ಸ್ವೀಟಲ್ಲಿ ಮಾಡ್ಬೋದು, ಅದು ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ನಮ್ಮ ಅಡುಗೆ ಮನೆಯಲ್ಲಿ ಯಾವಾಗಲೂ ಒಂದು ವಿಧವಾದಂತಹ ಬೇರೆ ಬೇರೆ ರೀತಿಯ ರೆಸಿಪೀಸ್ಗಳು ರೆಡಿಯಾಗಿ ಅದು ನೀವು ಮನೆಯಲ್ಲಿ ತಯಾರು ಮಾಡಿದ್ರೆ ಇನ್ನೂ ಚೆನ್ನಾಗಾಗುತ್ತೆ ಅಲ್ವಾ. ಸೊ ಇವತ್ತಿನ ಅಡುಗೆ ಮನೆಯಲ್ಲಿ ಅಡುಗೆಯನ್ನು ಹೇಳ್ಕೊಡ್ಲಿಕ್ಕೆ ನಮ್ಮ ಜೊತೆಗೆ ಗೆಸ್ಟ್ ಆಗಿ ಶ್ರೀಮತಿ ಗೀತಾ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಹೇಗಿದ್ದೀರಾ? ಆರಾಮಿದ್ದೀನಿ. ಚೆನ್ನಾಗಿದ್ದೀರಾ? ಸೊ ಹೇಗೆ ನಡೀತಾ ಇದೆ ದೈನಂದಿನ ಕೆಲಸಗಳೆಲ್ಲ? ಎಲ್ಲ ಒಳ್ಳೆಯದಾಗಿ ನಡೀತಾ ಇದೆ. ಒಳ್ಳೆದಲ್ಲಿ ನಡೀತಾ ಇದೆ. ಕೋವಿಡ್ ನ ನಂತರ, ಲಾಕ್ಡೌನ್ ನಂತರ ಒಂದು ಕಷ್ಟ ಆದ್ರೂ ಕೂಡ ಈಗ ಎಲ್ರಿಗೂ ಆಗಿದೆ ಅಲ್ವಾ. ಸೊ ಹಾಗಿರುವಾಗ ಒನ್ಸ್ ಅಗೇನ್ ವೆಲ್ಕಮ್ ನಿಮ್ಗೆ ನಮ್ಮ ಅಡುಗೆ ಮನೆಗೆ. ಏನ್ ಹೇಳ್ಕೊಡ್ತಾ ಇದೀರಾ ಇವತ್ತು? ಇವತ್ತು ಅಕ್ಕಿ ಹಿಟ್ಟಿಂದು ರೊಟ್ಟಿ, ಓಕೆ, ಇನ್ನೊಂದು ಪನ್ನೀರ್ದು ಗ್ರೇವಿ. ಇದು ಎರಡಕ್ಕೂ ಕಾಂಬಿನೇಷನ್, ಅಕ್ಕಿ ಹಿಟ್ಟಿನ ರೊಟ್ಟಿ ಮತ್ತು ಪನ್ನೀರ್ ಗ್ರೇವಿ. ಎಸ್, ಸೊ ಇದೆರಡು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಅಂತ ಕಾಣುತ್ತೆ ಅಲ್ವಾ. ಎಸ್, ತಡ ಮಾಡೋದು ಬೇಡ, ಹಾಗಾದ್ರೆ ನಮ್ಮ ಅಡುಗೆ ಮನೆಗೆ ಹೋಗುವ ಬನ್ನಿ. ಎಸ್ ಮೇಡಮ್, ಸೊ ನಮ್ಮ ಅಡುಗೆ ಮನೇಲಿದ್ದೇವೆ. ಆ್ಯಂಡ್ ಫಸ್ಟ್ ನನ್ಗೆ ಅನಿಸುತ್ತೆ ಅಕ್ಕಿ ರೊಟ್ಟಿ ಮಾಡ್ತಾ ಇರೋದು ನಾವು ಅಲ್ವಾ. ಸ್ಟಾರ್ಟ್ ಮಾಡುವ ಮೇಡಮ್ ಹಾಗಾದ್ರೆ. ಹೇಗೆ? ಫಸ್ಟು ಅಕ್ಕಿ ಹಿಟ್ಟನ್ನು ನೀರು ಹಾಕಿ ಕಲಿಸ್ಕೊಳ್ಬೇಕು. ಓಕೆ, ಸ್ವಲ್ಪ ಗಟ್ಟಿ ಕಲಿಸ್ಕೊಳ್ಬೇಕು. ನಾನು ಇದಕ್ಕೆ ಹಾಕ್ತೇನೆ ಈಗ. ಸರಿ, ಒಂದು ಸ್ಪೂನ್ ಕೊಡಿ. ಉಪ್ಪು ಸ್ವಲ್ಪ ಬೇಕು. ಸೊ ಇದು ಅಕ್ಕಿ ಹುಡಿ ಅಲ್ವಾ? ಇದು ಅಕ್ಕಿ ಹುಡಿ ತಗೊಳ್ಳಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೇನೆ ಈಗ. ಇದು ತೆಂಗಿನ ತುರಿ. ತೆಂಗಿನ ತುರಿ, ಓಕೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇಷ್ಟೇನಾ ಹಾಕ್ಲಿಕ್ಕಿರೋದು? ಇಷ್ಟೇ ಹಾಕ್ಲಿಕ್ಕೆ. ತುಂಬಾ ಸಿಂಪಲ್ ಇಂಗ್ರೀಡಿಯೆಂಟ್ ಇದು. ಇದು ಸಿಂಪಲ್, ಅಂದ್ರೆ ಅದಕ್ಕೆ ಗ್ರೇವಿ ಇರ್ತದಲ್ಲ, ಹಾಕ ತಿನ್ಲಿಕ್ಕೆ. ಹಾಗಾದ್ರೆ ಇದು ಸ್ವಲ್ಪ ಅಂದ್ರೆ ಮೈಲ್ಡ್ ಟೇಸ್ಟ್ ತರ ಬರುತ್ತೆ. ಓಕೆ ಓಕೆ, ಎಸ್. ಈಗ ನೀರು ಹಾಕ್ತೇನೆ ಸ್ವಲ್ಪ. ಸ್ವಲ್ಪ ಗಟ್ಟಿ ಕಲಿಸ್ಬೇಕು ಅದು. ಓಕೆ, ಸೊ ಇದು ಹಾಗಾದ್ರೆ ಅಕ್ಕಿ ಹುಡಿಯಲ್ಲಿ ಮಾಡೋದ್ರಿಂದ ಈ ಬೇರೆ ರೊಟ್ಟಿ ತರ ನಾವು ರುಬ್ಬೇಕು ಅಥವಾ ಹಿಟ್ಟು ಮಾಡ್ಕೊಂಡಿರ್ಬೇಕು ಅದೆಲ್ಲ ಕೆಲಸ ಇರಲ್ಲ ಅಲ್ವಾ? ಅಲ್ಲ, ಮನೇಲೆ ಅಕ್ಕಿ ಹುಡಿ ಮಾಡ್ಕೊಳ್ಬಹುದು. ಇದು ಪ್ಯಾಕೆಟ್ ಸಿಗ್ತದೆ, ರೆಡಿಮೇಡ್ ಕೂಡ ಸಿಗುತ್ತೆ. ಓಕೆ, ಸೊ ಇದಕ್ಕೆ ಇನ್ ಬೇರೆ ಏನಾದ್ರೂ ಮಿಕ್ಸ್ ಮಾಡ್ಲಿಕ್ಕೆ ಆಗುತ್ತಾ? ಲೈಕ್ ಕ್ಯಾರೆಟ್, ತೆಂಗಿನ ಇದು ನೀರುಳ್ಳಿ, ಅದೆಲ್ಲ ಮಿಕ್ಸ್ ಕಾಯಿ ಮೆಣಸು ಎಲ್ಲ ಹಾಕಿ ಮಿಕ್ಸ್ ಮಾಡಬಹುದು. ಓಕೆ, ಸೊ ರೊಟ್ಟಿ ಮಾಡ್ಲಿಕ್ಕೆ ಇರೋದ್ರಿಂದ ಅದರ ಕನ್ಸಿಸ್ಟೆನ್ಸಿ ಕೂಡ ಸ್ವಲ್ಪ ತಿಕ್ ಆಗಿ ಬರಬೇಕಲ್ಲ? ಬರಬೇಕು. ಓಕೆ, ಇದಂದ್ರೆ ಯಾವ ತರ ಹಿಟ್ಟು ಮಾಡ್ಕೊಂಡು ಇಡ್ಬೇಕಾ ತುಂಬಾ ಹೊತ್ತು? ಇಲ್ಲ, ಇಡಬೇಕು ಅಂತಿಲ್ಲ, ಆವಾಗಲೇ ಮಾಡಬಹುದು. ಅಂದ್ರೆ ಯಾವಾಗ ಈ ತರ ಎಲ್ಲ ರೆಸಿಪಿ ಇರುತ್ತೆ ಅಂದ್ರೆ ಕಡಿಮೆ ಇಂಗ್ರೀಡಿಯೆಂಟ್ಸ್, ಏನು ಜಾಸ್ತಿ ಕೆಲಸ ಇಲ್ಲ, ಸೊ ಬ್ಯುಸಿ ಇರುವವರು ಅವರಿಗೆಲ್ಲ ಸ್ವಲ್ಪ ತುಂಬಾ ಹೆಲ್ಪ್ ಬೀಳುತ್ತೆ ಅಲ್ವಾ. 3 ಇಂಗ್ರೀಡಿಯೆಂಟ್ಸ್, ಕಾಯಿ ತುರಿ ಅದನ್ನು ತುರಿದು ಇಟ್ಟಿರ್ತಾರೆ ಫ್ರಿಡ್ಜ್ ಅಲ್ಲಿ, ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ರೆಡಿ ಇಟ್ರೆ ಆಯ್ತು. ಆಯ್ತಾ? ನೆಕ್ಸ್ಟ್ ಈಗ ಕಾವಲಿ ಇಡುದಾ?
ಓಕೆ. ಎಣ್ಣೆ ಏನಾದರೂ ಬೇಕಾ? ಎಣ್ಣೆ ಬಾಳೆ ಎಲೆಗೆ ಸ್ವಲ್ಪ ಹಚ್ಚಬೇಕು. ಓಕೆ, ತಕೊಳ್ಳಿ. ಸೊ ಇದು ಅದೊಂದು ನಮ್ಮ ಬಾಳೆ ಎಲೆಯಲ್ಲಿ ಹಚ್ಚಿದ್ರೆ ಒಳ್ಳೆಯದು. ಇದು ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಓಕೆ. ಓಕೆ, ಬಾಳೆ ಎಲೆಯಲ್ಲಿ ತಟ್ಟಿ ಆಮೇಲೆ ಬಾಳೆ ಎಲೆನೇ ಇಡುದು, ಬಾಳೆ ಎಲೆನೇ ಅದಕ್ಕೆ ಹಾಕೋದು. ಓಕೆ. ಸೊ ಇದೀಗ ಅಕ್ಕಿ ಹುಡಿಯಲ್ಲಿ ಮಾಡಿದ್ರಲ್ವಾ? ಸೊ ಇದೇ ತರ ಬೇರೆ ಏನಾದ್ರು ಅಂದ್ರೆ ಈ ಜೋಳದ ರೊಟ್ಟಿ ಮಾಡ್ತಾರೆ? ಜೋಳದ ರೊಟ್ಟಿ ಬರ್ತದೆ, ಬಾಂಬೆ ರವೆ ಸಿಗ್ತದೆ, ಸಣ್ಣ ರವೆ ಬರ್ತದೆ, ಅದರಲ್ಲಿ ಆಗ್ತದೆ. ಅದು ಆಗುತ್ತೆ. ಇನ್ನು ಜೋಳದ ಹಿಟ್ಟು ಸಿಕ್ಕಿದ್ರೆ ಅದರಲ್ಲೂ ಆಗುತ್ತೆ. ಜೋಳದ ಹಿಟ್ಟಲ್ಲೂ ಆಗ್ತದೆ. ಓಕೆ. ಜೋಳದ ಹಿಟ್ಟಿಗೆ ತೆಂಗಿನಕಾಯಿ ಬೇಕು ಅಂತ ಇಲ್ಲ, ಹಾಗೆ ತಟ್ಟಿ ಮಾಡ್ತಾರೆ. ಓಕೆ. ಕಾವಲಿಗೆ ಎಣ್ಣೆ ಹಾಕ್ಬೇಕಂತ ಇದೆಯಾ? ಕಾವಲಿಗೆ ಎಣ್ಣೆ ಬೇಡ. ಬೇಡ. ಓಕೆ. ಈ ರೊಟ್ಟಿ ಮಣ್ಣಿನ ಸಿಗ್ತದೆ ಹಂಚು ಅಂತ, ಮಣ್ಣಿನ ಹಂಚು. ಹೌದು, ಅದ್ ಮತ್ತೆ ಹಂಚಿನ ರೊಟ್ಟಿ ಅಂತ ಹೇಳ್ತಾರೆ, ಅದು ಬೇರೆನಾ? ಇದೇನಾ? ಓಕೆ. ಅದಾಗಾದ್ರೆ ಮಣ್ಣಿನ ಇದ್ರಲ್ಲಿ ಮಾಡಿದ್ರೆ ಹಂಚಿನ ರೊಟ್ಟಿ ಅಂತ ಹೇಳಿ. ಓಕೆ. ಆಯ್ತಾ? ಬಿಸಿ ಆಯ್ತು? ಬಿಸಿ ಆಗಿದೆ. ಹಾಕ್ತೇನೆ ಇದಕ್ಕೀಗ. ಸೊ ಇದು ಎಲೆ ತೆಗೆಯಲಿಕ್ಕೆ ಯಾವಾಗ ಮತ್ತೊಮ್ಮೆ ಸ್ವಲ್ಪ ಇದಾಗಲಿ, ಅದು ಬಾಡ್ತದೆ, ಎಲೆ ಬಾಡ್ಬೇಕಲ್ಲ ಸ್ವಲ್ಪ ಆಗುತ್ತೆ. ಸೊ ಇದಕ್ಕೆ ಇನ್ನೂ ಎಣ್ಣೆ ಕೂಡ ಹಾಕ್ಬೇಕಂತಲೇ ಇಲ್ಲ? ಬೇಡ, ಎಣ್ಣೆ ಹಾಕ್ಬೇಕಿಲ್ಲ. ಸೊ ಎಲೆ ಅಂತೂ ಸ್ವಲ್ಪ ಸ್ವಲ್ಪ ಬಾಡಿ ಬರ್ತಾ ಇದೆ. ಈಗ ತೆಗಿಬಹುದು. ತೆಗಿಬಹುದಾ? ತೆಗಿಲಿಯಾ? ತೆಗಿ. ಈಗ ತೆಗಿಲಿಕ್ಕೆ ಈಸಿಯಾಗಿ ಬರುತ್ತೆ ಅಲ್ವಾ? ಒಟ್ಟು ಹಾಕಿ ಹಾಕುದಾ? ಸ್ವಲ್ಪ ಗಟ್ಟಿ ಬೇಯಬೇಕು ಅದರಲ್ಲಿ. ಓಕೆ. ಅಂದ್ರೆ ಗಟ್ಟಿ ತರ ಕರೆಕ್ಟ್ ಆಗಬೇಕು. ಓಕೆ. ಸೊ ಇದು ಸ್ವಲ್ಪ ದಪ್ಪಾಗಿರೋದ್ರಿಂದ ಆಮೇಲೆ ಸರಿ ಅದು ಫ್ರೈಡ್ ತರ ಆಗಬೇಕಾದ್ರೆ ಸ್ವಲ್ಪ ಬೇಯಲಿಕ್ಕೆ ಜಾಸ್ತಿ ತಗೊಳುತ್ತೆ ಟೈಮ್ ಅಲ್ವಾ? ಟೈಮ್ ಆಗ್ತದೆ. ಸೊ ಇದು ಆಗಿದೆಯಾ? ಆಗಿದೆ. ಓಕೆ. ಸೊ ತುಂಬಾ ಫಾಸ್ಟ್ ಆಗುತ್ತೆ ಆಕ್ಚುಲಿ. ಬ್ರೇಕ್ಫಾಸ್ಟಿಗೆ ಅಂತೂ ಯಾರೆಲ್ಲ ಗಡಿಬಿಡಿ ಮಾಡ್ಕೊಂಡು ಹೋಗ್ತಾರೆ ಅವರಿಗೆಲ್ಲ ಇದು ಟೆನ್ಷನ್ ಇಲ್ಲ. ಅದಕ್ಕೆ ಗ್ರೇವಿನೇ ಬೇಕು ಅಂತಾರೆ, ಚಟ್ನಿ ಮಾಡಿ ಕೆಲವರು, ಅದು ಆಗ್ತದೆ. ಯಾಕಂತ ಹೇಳಿದ್ರೆ ಸುಲಭವಾದಂತಹ ಇಂಗ್ರೀಡಿಯೆಂಟ್, ಮತ್ತೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಗಳು ರುಬ್ಬೇಕು, ಅದ್ ಮಾಡ್ಬೇಕು, ಕಟ್ ಮಾಡ್ಬೇಕಂತ ಏನಿಲ್ಲ. ಮಿಕ್ಸ್ ಮಾಡಿ ತಟ್ಬಿಟ್ರೆ ಫಾಸ್ಟ್ ಆಗುತ್ತೆ. ಇದು ಇಟ್ಟು ಒಂದ್ 4-5 ಏನಾದ್ರು ಕೆಲಸ ಬಾಕಿದ್ರೆ ಅದು ಮಾಡ್ಬೋದು. ಇಲ್ಲಿ ಹಾಕಿ ಏನಾದ್ರು ಕೆಲಸ ಬೇರೆ ಮಾಡಬಹುದು. ಸೊ ಮನೆಯಲ್ಲಿ ಯಾರ್ದೆಲ್ಲ ಹಂಚಿದೆ, ಮಣ್ಣಿದ್ದು ಕಾವಲಿದ್ರೆ ಅದರಲ್ಲಿ ಮಾಡಿದ್ರೆ ಇನ್ನೂ ಬೆಸ್ಟ್ ಅಲ್ವಾ? ಇನ್ನೂ ಬೆಸ್ಟ್, ಮತ್ತು ತುಂಬಾ ಒಂಥರ ಟೇಸ್ಟ್ ಬರ್ತದೆ ಅದು ಪರಿಮಳ. ಓಕೆ. ಆಯ್ತು, ತೆಗಿತೇನೆ. ಆಯ್ತಾ? ಓಕೆ. ಗ್ಯಾಸ್ ಆಫ್ ಮಾಡ್ಲಿಯಾ? ಗ್ಯಾಸ್ ಆಫ್ ಮಾಡಿ. ಡನ್. ಸೊ ದಿಢೀರಾದಂತಹ ಅಕ್ಕಿ ರೊಟ್ಟಿ ರೆಡಿ ಆಯಿತು. ಅಕ್ಕಿ ರೊಟ್ಟಿ ರೆಡಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ಫಾಸ್ಟ್ ಆಗಿ ಆಗುತ್ತೆ. ಬ್ರೇಕ್ಫಾಸ್ಟಿಗಂತೂ ಇಷ್ಟು ಬಿಸಿ ಬಿಸಿಯಾಗಿ ಇಷ್ಟು ಚೆನ್ನಾಗಿರೋಂಥ ರೊಟ್ಟಿ ರೆಡಿ ಆಗುತ್ತೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಲೇಬೇಕು. ಸೊ ಅಕ್ಕಿ ರೊಟ್ಟಿ ಯಾವ ರೀತಿ ಮಾಡ್ಕೊಳ್ಳೋದು ನೋಡ್ಕೊಂಡು ಬನ್ನಿ ಒಮ್ಮೆ. ಅಕ್ಕಿ ರೊಟ್ಟಿ ತಯಾರಿಸುವ ವಿಧಾನ: ಮೊದಲು 1 ಕಪ್ ಅಕ್ಕಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಸಿ ನಾದಿಕೊಳ್ಳಿ. ನಂತರ ಬಾಳೆ ಎಲೆಯ ಮೇಲೆ ಸ್ವಲ್ಪ ಎಣ್ಣೆಯನ್ನು ಸವರಿ ಹಿಟ್ಟನ್ನು ತಟ್ಟಿಕೊಳ್ಳಿ. ಆನಂತರ ಕಾದ ತವಾದ ಮೇಲೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ರೆಡಿ. ಅಕ್ಕಿ ರೊಟ್ಟಿ ಅಂತೂ ರೆಡಿ ಆಯಿತು. ಸೊ ಇದನ್ನು ನೆಂಚ್ಕೊಂಡು ತಿನ್ಬೇಕಾದ್ರೆ ಪನ್ನೀರ್ ಮಸಾಲ ಒಂದು ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಯಾವ ರೀತಿ ಮಾಡ್ಕೊಳ್ಳೋದು, ಏನೆಲ್ಲ ಬೇಕು ಅದಕ್ಕೆಲ್ಲ ರೆಡಿ ಮಾಡಿ ಇಟ್ಟಿರ್ತೇವೆ. ಸೊ ಅಲ್ಲಿ ತನಕ ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಅರುಣಾ ಮಸಾಲೆಗಳು ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಅಶ್ವಿನಿ ಹೇರ್ ಆಯಿಲ್, ಹಾಗೆಯೇ ಫ್ಲೋರೋಮಾ ಫ್ಲೋರ್ ಕ್ಲೀನರ್ಸ್. ಸೊ ವೀಕ್ಷಕರೇ, ಆಗಲೇ ಹೇಳಿದೆ ನಾನು ಪನ್ನೀರ್ ಮಸಾಲ ರೆಡಿ ಮಾಡ್ಲಿಕ್ಕೆ ಇದೆ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು ರೆಡಿ ಇದೆ. ಸೊ ಲೆಟ್ಸ್ ಸಿ ಹೌ ಟು ಡೂ. ಎಸ್,
ಸೊ ಹಾಗಾದ್ರೆ ಇಂಗ್ರೀಡಿಯೆಂಟ್ಸ್ಗಳೆಲ್ಲ ರೆಡಿ ಇದೆ. ಯೂಶ್ವಲಿ ನಾವು ಪದಾರ್ಥ ಮಾಡಲಿಕ್ಕೆ ಬೇಕಾದಂತಹ ಐಟಮ್ಸ್ಗಳೇ ಕಾಣ್ತಾ ಇದೆ. ಪನ್ನೀರ್ ಒಂದು ಎಕ್ಸ್ಟ್ರಾ ಅಲ್ವಾ? extra. ಸ್ಟಾರ್ಟ್ ಮಾಡುವ ಹಾಗಾದ್ರೆ ಹೇಗೆ? ಓಕೆ, ಈಗ ಫಸ್ಟು ಮಿಕ್ಸಿಗೆ ಹಾಕಿ ಟೊಮೆಟೊ ಗ್ರೇವಿ ಮಾಡೋಕ್ಕೆ. ಓಕೆ, ಸೊ ಫಸ್ಟ್ ಗ್ರೈಂಡ್ ಮಾಡ್ಲಿಕ್ಕಿದೆಯಾ? ಓಕೆ, ಸೊ ಇದು ಟೊಮ್ಯಾಟೊನ ಫಸ್ಟ್. ಫಸ್ಟು ಓಕೆ, ಆಮೇಲೆ ಕಾಯಿ ಮೆಣಸು, ಓಕೆ 4 ಕಾಯಿ ಮೆಣಸು, ಆಮೇಲೆ ಇದು ನೀರುಳ್ಳಿ. ನೀರುಳ್ಳಿ ಇಷ್ಟೇನಾ? ಅಷ್ಟೇ. ಇದಕ್ಕೆ ನೀರು ಹಾಕಬೇಕಾ? ನೀರು ಬೇಡ. ಬೇಡ ಅಲ್ಲ? ಓಕೆ, ಓಕೆ ನೆಕ್ಸ್ಟ್ ಆಯ್ತಲ್ವಾ? ಸೊ ನೆಕ್ಸ್ಟ್ ಹಾಗಾದ್ರೆ ಎಷ್ಟು ಬೌಲ್ ಇಡಿ? ಇದಾ? ಹಾಂ, ಎರಡು ಬೇಕು. ಓಕೆ, ಇದಕ್ಕೆ ಸ್ವಲ್ಪ ಎಣ್ಣೆ ಬೇಕು. ಎಣ್ಣೆ ಬೇಕಾ? ಎಣ್ಣೆ ಬೇಕು. ಸೊ ಇದು ವಿಟಮಿನ್ ಎ ಡಿ ಇ ಇರುವಂತಹ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕಲ್ಲ? ಸಾಕು. ಓಕೆ, ಇನ್ನು ಇದು ಕೊಡಿ ಸ್ಪೂನು, ಮತ್ತು ಇನ್ನೊಂದು ಬಂಡಿ ಇಡಿ. ಇನ್ನೊಂದು ಬಂಡಿ ಬೇಕು ಅದಕ್ಕೆ. ತಗೊಳ್ಳಿ. ಸೊ ಇದು ಕೂಡ ಹಚ್ಚಲಿಯಾ? ಹಾಂ, ಹಚ್ಚಿ. ಓಕೆ, ಆಯ್ತು, ಪನ್ನೀರ್ ಇದಕ್ಕೆ ಹಾಕ್ತೇನೆ ಈಗ. ಫಸ್ಟ್ ಪನ್ನೀರನ್ನು ಸ್ವಲ್ಪ ರೋಸ್ಟ್ fry ಮಾಡಿದ್ರೆ? ಮಾಡ್ಬೇಕು. ಓಕೆ, ಸೊ ಆಕ್ಚುಲಿ ವೆಜಿಟೇರಿಯನ್ಸ್ಗಳಿಗೆಲ್ಲ ಜಾಸ್ತಿಯಾಗಿ ಪನ್ನೀರಲ್ಲೇ ಬೇರೆ ಬೇರೆ ರೀತಿಯ ಬೇರೆ ಬೇರೆ ಒಂದು ಅಡುಗೆಯನ್ನು ಮಾಡ್ತಾರೆ ಅಲ್ವಾ? ಮಾಡ್ತಾರೆ. ಪಲಾವ್ ಮಾಡ್ಬೋದು. ಹ್ಮ್ ಈಗ ಇದಕ್ಕೆ ಇದು ಹಾಕ್ತೀನಿ. ಇದಕ್ಕೆ ಎಣ್ಣೆ ಎಲ್ಲ ಏನು ಬೇಡವಾ? ಎಣ್ಣೆ ಬೇಡ, ಸ್ವಲ್ಪ ನೀರು ಹಾಕಿ. ನೀರು ಹಾಕ್ಲಿಯಾ? ಇದಕ್ಕೆ ಹಾಕಿ. ಹಾಕ್ಲಿಯಾ? ಇದು ಹಾಕಿದೆ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕ್ತೀನಿ ಈಗ. ಇದಕ್ಕಾ? ಪೇಸ್ಟು ಹಾಕ್ತೇನೆ. ಶುಂಠಿ ಹಾಕ್ತೇನೆ ಬೆಳ್ಳುಳ್ಳಿ ಈಗ. ಪೇಸ್ಟ್. ಇದು ಉಪ್ಪು. ಉಪ್ಪು. ಓಕೆ, ಇದು ಕ್ಯಾಪ್ಸಿಕಮ್ ಇದಕ್ಕೆ ಹಾಕ್ತೇನೆ, ಫ್ರೈ ಮಾಡೋಕ್ಕೆ. ಸೊ ಫ್ರೈಡ್ ಎಲ್ಲ ಸಪ್ರೇಟ್? ಹಾಂ, ಸಪ್ರೇಟು. ಸ್ವಲ್ಪ ಹಳದಿ ಹಾಕಿ ಅದಕ್ಕೆ. ಹಳದಿ ಹುಡಿ ಹಾಕ್ಲಿಯಾ? ಸೊ ಇದು ಅರುಣಾದವರ ಅಗಸ್ಸಿನ ಹುಡಿ. ಎಷ್ಟು ಹಾಕಬೇಕು? ಹಾಂ, ಸ್ವಲ್ಪ ಹಾಕಿ. ಹಾಂ, ಸಾಕು. ಸಾಕಲ್ಲ? ಬೇರೆ ಬೇರೆ ಏನು ಬೇಡ. ಖಾಲಿ ಹಳದಿ ಹುಡಿ. ಖಾರ ಆಗಲಿಕ್ಕೆ ಕಾಯಿ ಮೆಣಸು ಹಾಕಿದ್ದು ನಾನು. ಅಷ್ಟೇ ಸಾಕಾಗುತ್ತೆ. ಸಾಕು. ಸೊ ಇದಕ್ಕೆ ಇಷ್ಟೇ ವಸ್ತುಗಳು ಹಾಕ್ಬೇಕಂತ ಇರೋದು, ಬೇರೆ ಏನು ಮಿಕ್ಸ್ ಮಾಡುವ ಹಾಗೆ ಮಿಕ್ಸ್ ಆಗುತ್ತಾ? ಮಾಡ್ಬೋದು. ಹಸಿದು ಬಟಾಣಿ ಸಿಗ್ತದಲ್ಲ, ಅದು ಸಹ ಮಿಕ್ಸ್ ಮಾಡ್ಬೋದು. ಓಕೆ ಓಕೆ, ಮಿಕ್ಸ್ ಮಾಡ್ಬೋದು. ನನಗೆ ಅನಿಸ್ತದೆ ಇದು ಸೈಡ್ ಡಿಶ್ ಮಾಡ್ಕೊಂಡ್ರೆ ರೊಟ್ಟಿಗೂ ಆಗುತ್ತೆ, ಊಟಕ್ಕೂ ಆಗುತ್ತೆ. ಊಟಕ್ಕೂ ಆಗುತ್ತೆ, ಚಪಾತಿ ತಿನ್ಬೋದು. ಸೊ ಇದು ಫ್ರೈ ಮಾಡಿ ಇದಕ್ಕೆ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಅಲ್ವಾ? ಬರುತ್ತೆ. ಅವ್ರು ಕೆಲವೊಂದ್ಸಲ ಫ್ರೈ ಮಾಡಲು ಡೈರೆಕ್ಟ್ ಹಾಕ್ತಾರೆ. ಡೈರೆಕ್ಟ್ ಹಾಕ್ಬೋದು, ಆದರೆ ಫ್ರೈ ಮಾಡಿ ಹಾಕ್ರೆ ಮತ್ತೆ ಸ್ವಲ್ಪ ಗಟ್ಟಿ ಆಗ್ತದಲ್ಲ ಇದು. ಓಕೆ, ಸಾಕು, ಗ್ಯಾಸ್ ಆಫ್ ಮಾಡಿ. ಸಾಕಾಯ್ತು? ಓಕೆ, ಇನ್ನು ಇದು ಅದಕ್ಕೆ ಹಾಕ್ಬೇಕು ಈಗ. ಇದಕ್ಕೆ ಹಾಕುದಾ? ಸರಿ, ಓಕೆ. ಮಿಕ್ಸ್ ಮಾಡಬೇಕು. ಮಾಡಿದಲ್ಲ? ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ ಈಗ. ಸೊ ಇದು ಹಾಕಿದ ತಕ್ಷಣ ಇದು ಸ್ವಲ್ಪ ದಪ್ಪ ಆಗ್ತಾ ದಪ್ಪ ಬರುತ್ತೆ. ಆಗ್ತಾ ಬರುತ್ತೆ. ಒಂದು 2 ನಿಮಿಷ ಇರಲಿ. ಓಕೆ, ಬಟಾಟೆ ಹಾಕ್ಬೋದು, ಬಟಾಣಿ ಹಾಕ್ಬೋದು. ಬಟಾಟೆ, ಬಟಾಣಿ, ಕ್ಯಾರೆಟ್ ಎಲ್ಲ ಮಿಕ್ಸ್ ಮಾಡ್ಬೋದು. ಓಕೆ. ಸೊ ಚಪಾತಿ, ರೋಟಿ, ಬ್ರೆಡ್, ನಾನ್ ಅಥವಾ ಊಟಕ್ಕೆ ಎಲ್ಲದಕ್ಕೆ ಇದು ಮಾಡಿಟ್ರೆ ಫುಲ್ ಡೇ ಒಂದು ಪದಾರ್ಥಕ್ಕೆ ಟೆನ್ಷನ್ ಇರಲ್ಲ. ಬ್ರೇಕ್ಫಾಸ್ಟ್ ಇಂದ ಹಿಡಿದು ನೈಟ್ ಡಿನ್ನರ್ ವರೆಗೇನು. ಸಾಕು, ರೆಡಿ. ಸಾಕಾ? ಆಫ್ ಮಾಡೋಲ್ಲ? ಆಫ್ ಮಾಡಿ. ಎಸ್, ಡನ್. ಆದ್ರೆ ಸರ್ವ್ ಮಾಡ್ಕೊಳ್ಳೋಲ್ಲ? ಹಾಂ, ಓಕೆ. ಇದಕ್ಕೆ ಹಾಕ್ತೇನೆ ಈಗ. ಪನ್ನೀರ್ ಗ್ರೇವಿ ರೆಡಿ.
ಪನ್ನೀರಿದ್ದು ಮಸಾಲಾ ಗ್ರೇವಿ ರೆಡಿ. ಎಸ್, ಸೊ ವೀಕ್ಷಕರೇ, ಪನ್ನೀರ್ ಗ್ರೇವಿ ಮಸಾಲಾದ್ದು ಒಂದು ಗ್ರೇವ್ ಮಾಡಿ ಕೊಟ್ಟಿದ್ದಾರೆ. ಸೊ ಅಕ್ಕಿ ರೊಟ್ಟಿಗೆ ಇದು ನೆಂಚ್ಕೊಳ್ಳಿಕ್ಕೆ ಪರ್ಫೆಕ್ಟ್ ಆಗಿರುತ್ತೆ. ಬಟ್ ಇದರ ಟೇಸ್ಟ್ ನಾನು ಆಮೇಲೆ ಹೇಳ್ತೇನೆ. ಯಾವ ರೀತಿ ಇದನ್ನು ಮಾಡ್ಕೊಳ್ಳೋದು ಒಮ್ಮೆ ನೀವು ನೋಡ್ಕೊಂಡು ಬನ್ನಿ. ಪನ್ನೀರ್ ಗ್ರೇವಿ ತಯಾರಿಸೋ ವಿಧಾನ: ಮೊದಲು ಟೊಮ್ಯಾಟೊ, ಹಸಿಮೆಣಸು, ಈರುಳ್ಳಿಯನ್ನು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಪನ್ನೀರನ್ನು ಹುರಿಯಿರಿ. ಸ್ವಲ್ಪ ಹುರಿದ ನಂತರ ಕ್ಯಾಪ್ಸಿಕಮ್ ಅನ್ನು ಸೇರಿಸಿ ಹುರಿದಿಟ್ಟುಕೊಳ್ಳಿ. ಇನ್ನೊಂದೆಡೆ ರುಬ್ಬಿದ ಮಸಾಲೆಯನ್ನು ಸ್ವಲ್ಪ ತೆಳು ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ ಹಾಕಿ ಬೇಯಿಸಿ. ಕುದಿ ಬಂದ ನಂತರ ಹುರಿದ ಕ್ಯಾಪ್ಸಿಕಮ್ ಹಾಗೂ ಪನ್ನೀರನ್ನು ಸೇರಿಸಿ ಬೇಯಿಸಿಕೊಳ್ಳಿ. ಮೇಲಿನಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿ 1-2 ನಿಮಿಷ ಬೇಯಿಸಿಕೊಳ್ಳಿ. ಈಗ ಅಕ್ಕಿ ರೊಟ್ಟಿಯೊಂದಿಗೆ ಸವಿಯಲು ಪನ್ನೀರ್ ಗ್ರೇವಿ ತಯಾರು. ಎಸ್ ಮೇಡಮ್, ಸೊ ಅಕ್ಕಿ ರೊಟ್ಟಿ ಅದರ ಜೊತೆಗೆ ಪನ್ನೀರ್ ಗ್ರೇವಿ ರೆಡಿ ಇದೆ. ಸೊ ಟೇಸ್ಟ್ ನೋಡುವ ಹಾಗಾದ್ರೆ ಅಲ್ವಾ? ಎಸ್, ಸೊ ಫಸ್ಟ್ ಅಕ್ಕಿ ರೊಟ್ಟಿ ನೀವು ಹೇಳಿದ್ರಿ ಹೀಗೇನೆ ತಿನ್ಲಿಕ್ಕೆ ಸ್ವಲ್ಪ ಸಪ್ಪೆ ಅನಿಸ್ಬೋದಾ? ಇಲ್ಲ, ತಿನ್ಬಹುದು ಹಾಗೆ. ಅದು ಕಾಯಿ ಸ್ವಲ್ಪ ತೆಂಗಿನಕಾಯಿ ಹಾಕಿದಾರಲ್ಲ, ಹೌದು, ತೆಂಗಿನಕಾಯಿ ಹಾಕಿರೋದ್ರಿಂದ ಸಪ್ಪೆ ಟೇಸ್ಟ್ ಇಲ್ಲ, ಹೀಗೇನು ತಿನ್ಬಹುದು. ಬಟ್ ಇದಕ್ಕೆ ಆಡ್ ಆನ್ ಟೇಸ್ಟ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಪನ್ನೀರ್ ಜೊತೆ ಮಿಕ್ಸ್ ಮಾಡಿದಾಗ. ನನ್ಗನಿಸುತ್ತೆ ಚಟ್ನಿ ಇದ್ರೂ ನಡೆಯುತ್ತೆ ಇದು ಅಲ್ವಾ? ಸೊ ಪನ್ನೀರ್ ಜೊತೆ ಟೇಸ್ಟ್ ನೋಡುವಾಗ ಈಗ ಪರ್ಫೆಕ್ಟ್ ಟೇಸ್ಟ್ ಇದು. ಸೊ ನೀವು ಹೇಳ್ದಾಗೆ ಯಾವ್ದ್ರ ಜೊತೆ ನಾವು ನೆಂಚ್ಕೊಂಡು ತಿಂದಾಗ ಇದರ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಇದು ಪನ್ನೀರಿಗೆ ಕರೆಕ್ಟ್ ಆದಂತಹ ಬ್ಲೆಂಡಿಂಗ್. ಪನ್ನೀರ್ ಕೂಡ ಅಷ್ಟೇ, ಅದು ಕ್ಯಾಪ್ಸಿಕಮ್ ಜೊತೆ ಆ ಮಸಾಲ ಜೊತೆ ರೋಸ್ಟ್ ಆಗಿರೋದ್ರಿಂದ ಪನ್ನೀರ್ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಲ್ವಾ? ಎಸ್, ತಕೊಳ್ಳಿ ಬೇಕಾದ್ರೆ ಸಾಕಾ? ಸೊ ನನ್ಗೆ ಅನಿಸುತ್ತೆ ಏನ್ ಟೇಸ್ಟ್ ನೋಡುವ, ಯಾಕಂತ ಹೇಳಿದ್ರೆ ರಿಚ್ ಇನ್ ಟೇಸ್ಟ್, ಸಪ್ರೇಟ್ ಒಂದು ಗ್ರೇವಿದು ಟೇಸ್ಟ್ ಯಾವ ರೀತಿ ಬರುತ್ತೆ ನೋಡಿ ಗೊತ್ತಾಗುತ್ತೆ ಅಲ್ವಾ? ಎಸ್, ಅದೇ ಚೆನ್ನಾಗಿದೆ. ಸೊ ಊಟಕ್ಕೂ ಚೆನ್ನಾಗಾಗುತ್ತೆ, ರೊಟ್ಟಿಗೂ ಬ್ರೆಡ್ ಅಥವಾ ಯಾವುದಕ್ಕೂ ಒಂದು ಕರೆಕ್ಟ್ ಖಡಕ್ಕಾಗಿ ಮಸಾಲ ಎಲ್ಲ ಮಿಕ್ಸ್ ಆಗಿ ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ ಮೇಡಮ್. ಎರಡಕ್ಕೂ ಕಾಂಬಿನೇಷನ್ ಸಕ್ಕತ್ತಾಗಿದೆ. ಸೊ ನಾನಂತೂ ರೊಟ್ಟಿ ತಿಂದಾಗ ಜಾಸ್ತಿಯಾಗಿ ತಿಂದಿರೋದು ಮುಂಚಿನ ದಿವಸ ಉಳಿದಂತಹ ಪದಾರ್ಥದಲ್ಲೋ ಅಥವಾ ಚಟ್ನಿಯಲ್ಲಿ. ಸೊ ಇದು ಕೂಡ ಕಡಿಮೆ ಟೈಮಲ್ಲಿ, ಜಾಸ್ತಿಯಾಗಿ ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಲಾಂಗ್ ಟೈಮ್ ತಗೊಳ್ಳೋದಕ್ಕಿಂತ ಸೊ 2 ರೆಸಿಪಿ ಶಾರ್ಟ್ ಟೈಮಲ್ಲಿ ಮಾಡ್ಬೋದು ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಹೇಗೆ ಅನಿಸ್ತು ನಮ್ಮ ಅಡಿಗೆ ಮನೇಲಿ? ಖುಷಿ ಆಯ್ತು. ನೀವು ಬರ್ತಾನೆ ಇರ್ತೀರಾ ನಮ್ಮ ಅಡಿಗೆ, ನಮ್ಮದೇ ಒಂದು ಫ್ಯಾಮಿಲಿ ತರ ಆಗ್ಬಿಟ್ಟಿದ್ದೀರಾ ಅಡಿಗೆ ಮನೆಯಲ್ಲಿ ಅಲ್ವಾ? ಎಸ್, ಸೊ ಇದು ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಅವರ ಕಡೆಯಿಂದ ಒಂದು ಸಣ್ಣ ಗಿಫ್ಟ್ ನಿಮಗೆ. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ, ಸೊ ಅವರ ಕಡೆಯಿಂದ ಒಂದು ಸಣ್ಣ ಗಿಫ್ಟ್. ಎಸ್ ವೀಕ್ಷಕರೇ, ನಮ್ಮ ಇವತ್ತಿನ ಸಂಚಿಕೆಯಲ್ಲಿ 2 ರೆಸಿಪೀಸ್ಗಳು ರೆಡಿ ಆಯಿತು, ಸೂಪರ್ ಆಗಿ ಮಾಡಿಕೊಟ್ರು. ಸೊ ಇವತ್ತಿನ ರೆಸಿಪಿ ನನಗೆ ಅನಿಸುತ್ತೆ ಯಾರೆಲ್ಲ ಕೆಲಸದ ಭರದಲ್ಲಿ ಇರ್ತೀರಾ, ಬೇರೆ ಕೆಲಸ ಎಲ್ಲ ಇದೆ, ಸೊ ಟೈಮ್ ಸಿಗಲ್ಲ ಬ್ರೇಕ್ಫಾಸ್ಟ್ ಅಥವಾ ಏನಾದರೂ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಚೆನ್ನಾಗಿರೋ ರೆಸಿಪಿ ಹೇಳಿಕೊಟ್ರು. ಸೊ ಇದೇ ಥರ ಮುಂದಿನ ಸಂಚಿಕೆಯಲ್ಲಿ ಯಾರಾದರೂ ಒಂದು ಹೊಸತಾದಂತಹ ಗೆಸ್ಟ್ ಇರ್ತಾರೆ, ಹೊಸತಾದಂತಹ ಮತ್ತೆರಡು ರೆಸಿಪಿಗಳ ಜೊತೆ ಸಿಗೋಣ ಅಂತ ಹೇಳ್ತಾ ಅಲ್ಲಿ ತನಕ ನಿಮ್ಮ ಇಡೀ ದಿವಸಕ್ಕೆ ಫುಡ್ ಲಕ್ ಅಲ್ಲ, ಗುಡ್ ಲಕ್ ಅಲ್ವಾ? ಎಸ್, ಟೇಕ್ ಕೇರ್ ಆ್ಯಂಡ್ ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಅಶ್ವಿನಿ ಹೇರ್ ಆಯಿಲ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.